ದೇಶದಾದ್ಯಂತ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೊರೋನಾ ವ್ಯಾಕ್ಸಿನ್ ನೀಡಲಾಗ್ತಾ ಇದ್ದು ಕಲ್ಲಡ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ವ್ಯಾಕ್ಸಿನ್ ನೀಡುವ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಲಸಿಕೆ ಪಡೆದುಕೊಳ್ಳುವವರು 45 ವರ್ಷ ಮೇಲ್ಪಟ್ಟವರಾಗಿದ್ದು ಇವರನ್ನ ಆಸ್ಪತ್ರೆಗೆ ಕರೆತರಲು ಶ್ರೀರಾಮ ವಿದ್ಯಾಕೇಂದ್ರ ತಮ್ಮ ಸ್ಕೂಲ್ ಬಸ್ ಅನ್ನು ನೀಡಿದ್ದಾರೆ. ಸುಮಾರು 10 ದಿನಗಳ ಕಾಲ ವಿದ್ಯಾಕೇಂದ್ರದ ಬಸ್ ಅನ್ನು ಉಚಿತವಾಗಿ ನೀಡಿ ಲಸಿಕಾ ಕೇಂದ್ರಕ್ಕೆ 45 ವರ್ಷ ಮೇಲ್ಪಟ್ಟವರನ್ನ ಕರೆತಂದು ಲಸಿಕೆ ಹಾಕುವ ಕಾರ್ಯಕ್ಕೆ ಸಹಕಾರವನ್ನ ನೀಡಿದೆ. ಇನ್ನು ಇಲ್ಲಿ ತನಕ ಕಲ್ಲಡ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ 735 ಮಂದಿಗೆ ಕೊರೋನಾ ಲಸಿಕೆಯನ್ನು ನೀಡಲಾಗಿದೆ ಎಂದು ಕಲ್ಲಡ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಚೈತ್ರ ಅವರು ತಿಳಿಸಿದ್ದಾರೆ. ನಮ್ಮ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಕೊರೋನಾದು ಇಂಜೆಕ್ಷನ್ ಕೋವಿಡ್ ವ್ಯಾಕ್ಸಿನೇಷನ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ಬಹಳಷ್ಟು ಜನ ವ್ಯಾಕ್ಸಿನೇಷನ್ ಅನ್ನು ತಗೊಳ್ತಾ ಇದ್ದಾರೆ. ಈಗ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಎರಡೂ ವ್ಯಾಕ್ಸಿನೇಷನ್ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ. ಇದು 60 ವರ್ಷ ಮೇಲ್ಪಟ್ಟ ಎಲ್ಲ ಜನರಿಗೆ ಹಾಗೂ 45 ವರ್ಷ ಮೇಲ್ಪಟ್ಟ ಏನಾದರೂ ತೊಂದರೆಗಳಿದೆ, BP, ಶುಗರ್, ಅಸ್ತಮಾ ಅಥವಾ ಕಾರ್ಡಿಯಾಕ್ ಹಾರ್ಟಿನ ತೊಂದರೆ, ಆ ಥರ ಯಾವ್ದಾದ್ರು ತೊಂದರೆ ಇದ್ರೆ ಅವರು ಕೂಡ ಬಂದು ಹಾಕಿಸ್ಕೊಳ್ಬಹುದು. ಬರುವಾಗ ಆಧಾರ್ ಕಾರ್ಡ್ ಮತ್ತೆ ಫೋನ್ ತರಬೇಕಾಗ್ತದೆ ಅವರು, ಬಿಕಾಸ್ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಕೋವಿನ್ ಆ್ಯಪ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡೇ ಬರ್ಬೋದು ಬರುವಾಗ. ಇಲ್ಲದಿದ್ರೆ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇರುತ್ತೆ, ಅದನ್ನು ಕೂಡ ಮಾಡ್ಬೋದು. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ 735 ತನಕ ವ್ಯಾಕ್ಸಿನೇಷನ್ ಆಗಿದೆ. ಇದಕ್ಕೆ ನಾವು ಶ್ರೀರಾಮ ಶಾಲೆಯಿಂದ ಬಸ್ ಕೇಳಿದ್ವಿ. ನಾವು ಬಸ್ ವ್ಯವಸ್ಥೆ ಏನಾದರೂ ಮಾಡ್ಲಿಕ್ಕಾಗತ್ತಾ, ಬಿಕಾಸ್ ಆಸ್ಪತ್ರೆ ತುಂಬಾ ದೂರದಲ್ಲಿರುವಂಥದ್ದು. ಅಲ್ಲಿಂದ ಅಮ್ಟೂರು, ಗೋಳ್ತಮಜಾಲು ತುಂಬಾ ದೂರದ ಕಡೆಗಳಿಂದ ಜನಗಳಿಗೆ ಅಂದ್ರೆ ವಯಸ್ಸಾದವರಿಗೆಲ್ಲ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಶ್ರೀರಾಮ ಶಾಲೆಯನ್ನು ಸಮೀಪಿಸಿದಾಗ ಅವರು ಕೂಡ ಒಪ್ಕೊಂಡು ನಮಗೆ ಬಸ್ ವ್ಯವಸ್ಥೆ ಮಾಡಿದ್ರು. ಹಾಗಾಗಿ 735 ತನಕ ನಮಗೆ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಆಯಿತು. ನಮ್ಮಲ್ಲಿ ಇನ್ನು ಅಂದ್ರೆ ಟೋಟಲ್ ಆಗಿ 2016 ಜನ 60 ವರ್ಷ ಮೇಲ್ಪಟ್ಟವರು ಮತ್ತೆ 45 ವರ್ಷ ಮೇಲ್ಪಟ್ಟ ಕಾಯಿಲೆ ಇರುವಂತವ್ರು ಇದ್ದಾರೆ. ಅವ್ರನ್ನ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡಬೇಕಾಗತ್ತೆ. ಹಾಗೆ ಅದೇ ತರ AMR ಡ್ಯಾಮ್ ಇಂದ ಕೂಡ ನಮಗೆ ವ್ಯಾಕ್ಸಿನೇಷನ್ಗೆ ಬಸ್ ವ್ಯವಸ್ಥೆ ಆಗಿದೆ. ಅದಕ್ಕೆ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ಸಾಮಾಜಿಕ ಪರಿವರ್ತನೆ ಕೇಂದ್ರಗಳಾಗಿತ್ತು. ಬರೀ ಅಂಕಗಳನ್ನು ಗಳಿಸುವುದು ಅಥವಾ ಉದ್ಯೋಗಕ್ಕೋಸ್ಕರವನ್ನು ತಯಾರು ಮಾಡುವುದು ಅಷ್ಟೇ ಅಲ್ಲದೆ ಸಮಾಜದಲ್ಲಿರುವಂಥ ದುರ್ಬಲ ಜನಾಂಗಕ್ಕೆ ಅವರಿಗೆ ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ ಅದಕ್ಕೆ ಸ್ಪಂದಿಸುವಂಥ ಕಾರ್ಯವನ್ನು ಹಿಂದೆ ಶಿಕ್ಷಣ ಸಂಸ್ಥೆಗಳು ಮಾಡ್ತಾಯಿತ್ತು. ಅದೇ ಮಾದರಿಯನ್ನು ಇಟ್ಟುಕೊಂಡು ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಇಲ್ಲಿ ಸಮಾಜದ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕಳೆದ 40 ವರ್ಷಗಳನ್ನು ಮಾಡ್ತಾ ಬಂದಿದೆ. ಈ ಬಾರಿನೂ ಕೊರೋನಾ ಎಂಬ ಮಾರಿ ಇಡೀ ವಿಶ್ವವನ್ನೇ ವ್ಯಾಪಿಸಿದಾಗ, ನಮ್ಮ ದೇಶವನ್ನು ವ್ಯಾಪಿಸಿರುವಂಥ ಸಂದರ್ಭಗಳಲ್ಲಿ ಅವರಿಗೆ ಕಷ್ಟ ಸಮಸ್ಯೆಗಳು ಬಂದಿರುವಂಥ ಹಂತದಲ್ಲಿ ಅವರಿಗೆ ಆಹಾರದ ತೊಂದರೆಗಳಾದಾಗ ಸುಮಾರು 2,500ಕ್ಕಿಂತ ಮಿಕ್ಕಿ ಮನೆಗಳಿಗೆ ಹೋಗಿ ಅವರಿಗೆ ಆಹಾರದ ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಅದರ ಜೊತೆಯಲ್ಲೇ ಇತ್ತೀಚೆಗೆ ಪ್ರಧಾನಮಂತ್ರಿಯವರ ಒಂದು ಯೋಜನೆಯ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಲಸಿಕೆ ಪ್ರಯೋಗ ಮಾಡುವಂಥ ಸಂದರ್ಭ ಬಂದಾಗ, ಅದು ವಿಶೇಷವಾಗಿ 60 ವಯಸ್ಸಿಗಿಂತ ಮೇಲಿನವರು ಯಾರಿದ್ದಾರೆ, ಅದರಲ್ಲಿ ತುಂಬ ದುರ್ಬಲರಾಗಿದ್ದಂಥವರು, ಆರ್ಥಿಕವಾಗಿ ಹಿನ್ನಡೆ ಇದ್ದಂಥವರು, ಅಂಥವರಿಗೆ ಆರೋಗ್ಯ ಕೇಂದ್ರಕ್ಕೆ ಬಂದು ಅವರು ಖರ್ಚು ಮಾಡಿಕೊಂಡು ಬಂದು ಲಸಿಕೆಯನ್ನು ಪಡೆಯುವಂಥದ್ದು ಕಷ್ಟ ಸಾಧ್ಯ ಆಗಿತ್ತು. ಅದಕ್ಕೋಸ್ಕರ ಬಾಳ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅದರ ಸುತ್ತಮುತ್ತಲಿರುವಂಥ ಅನೇಕ ಗ್ರಾಮಗಳಿಂದ
ಅಂತಹ ವ್ಯಕ್ತಿಗಳು ಯಾರಿದ್ದಾರೆ, ವಯಸ್ಸಾದಂಥವರು, ದುರ್ಬಲರಾಗಿರುವಂಥದ್ದು, ಆರ್ಥಿಕ ದುರ್ಬಲರಾಗಿರುವಂಥವರು, ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಲಸಿಕೆ ಪ್ರಯೋಗವನ್ನು ಮಾಡಿಸಿ ಅದಾದ ನಂತರ ವಾಪಸ್ ಅವರ ಮನೆಗೆ ಬಿಡುವಂಥ ಕೆಲಸವನ್ನು ಶ್ರೀರಾಮ್ ವಿದ್ಯಾಕೇಂದ್ರದ ಬಸ್ಸುಗಳ ಮುಖಾಂತರ ನಾವು ಮಾಡಿದ್ದೇವೆ. ಸುಮಾರು 10 ದಿನಗಳ ಕಾಲ ನಿರಂತರವಾಗಿ 300ಕ್ಕಿಂತ ಹೆಚ್ಚು ಜನ ವ್ಯಕ್ತಿಗಳು ಈ ರೀತಿಯ ಒಂದು ಲಸಿಕೆಯ ಲಾಭವನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದೇವೆ. ಈ ಯುವಕ ಬಡ ಜನರಿಗೆ ಒಂದು ಎಡ್ಡೆ ಕಾರ್ಯಕ್ರಮ ಪಂಡ ಈ ಕೊರೋನಾ ಲಸಿಕೆ ಆ ಕೊರೋನಾ ಮಹಾಮಾರಿ ದೂರ ಆಗಿಗೋಸ್ಕರ ಈ ವಿದ್ಯಾಸಂಸ್ಥೆ ಕುಡು ವ್ಯಾಪಾರ ಅವತ್ತೊಂದೇ ಈ ನಿರಪಾದೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಲಸಿಕೆ ಬಂತು ಆಯ್ತು ಊಹಿಂಚಿಕೊಂಡ ತೊಂದರೆ ಇಜ್ಜಿ ಮಾತನೇ ಉಪಯೋಗ ಪಡೆದು ಎಂಕಲು ಪ್ರಾರ್ಥನೆ. ಅದೇ ರೀತಿ ಈ ಮಹಾಮಾರಿ ದೂರ ಆವಡು ಅದೇ ರೀತಿ ನೇತ್ರ ಕೆಲಸ ಮುಂಚೆನ ಈ ಕೊರೋನಾ ವೈರಸ್ ಬಹಳ ಎಡ್ಡೆ ರೀತಿಯಲ್ಲಿ ಎಂಕಲು ಎಡ್ಡೆ ರೀತಿಯಲ್ಲಿ ಅಭಿಪ್ರಾಯ ಮಾಡ್ತೀರಿ. ಬಾರಿ ಗೌರವ ಈ ಕಾರ್ಯಕ್ರಮ ಅದು ಪರಿಶೀಲನೆ ಮಾಡ್ತೀರಿ. ಇಂಗೆ ಕೊರಿಯರಿ ಹೆಚ್ಚು ಮಾತೆಲ್ಲ ಪ್ರಯೋಜನ ಪಡೆಯುತ್ತೆ ಎನ್ನಂಗೆ ಎಡ್ಡೆ ಮನವಿ ಮಾತೆಲ್ಲ ಈ ಕೊರೋನಾ ಲಸಿಕೆ ಪಡೆಯುವುದು ಈಗೆಲ್ಲ ವಿನಮ್ರವಾಗಿ ವಿನಂತಿ ಮಾಡ್ತಾರೆ.